ಲೈಟಿಂಗ್ಸ್ ಎಲ್ಲ ನೋಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ.ಡಿ. ತಲಪಾಡಿ ಲಾಗ್ಸ್. ವೀಕ್ಷಕರೇ, ನಾವು ಇವತ್ತು ಮಧುರು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಬ್ರಹ್ಮ ಕಲಶೋತ್ಸವ ಉಂಟು, ಹಾಗಾಗಿ ನಾನು ಮತ್ತು ನಮ್ಮ ಒಂದು 4-5 ಜನ ಸೇರಿ ನಾವು ಬೈಕಿನಲ್ಲಿ ಹೋಗ್ತಿದ್ದೇವೆ. ನಾನು ಮತ್ತು ಮಹಾನ್ ನೋಡಿ ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ರಸ್ತೆ ಉದ್ದಕ್ಕೂ ನೋಡಲಿಕ್ಕೆ ಬಹಳಷ್ಟು ಸುಂದರವಾಗಿದೆ. ಇಲ್ಲಿ ನೋಡು, ನೋಡು ಮಹಾನ್, ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ದೇವೆ. ಇಲ್ಲಿ ಮಕ್ಕಳದು ಯಕ್ಷಗಾನ ಆಗ್ತುಂಟು. ಯಕ್ಷಗಾನ ಮಹಾನ್ ಮತ್ತು ನಾನು ಯಕ್ಷಗಾನ ನೋಡ್ತಿದ್ದೇವೆ. ವೀಕ್ಷಕರೇ, ನಾವು ಈಗ ಹೊರ ಕಾಣಿಕೆ ಏನೆಲ್ಲ ಬಂದಿದೆ ಅಂತೇಳಿ ನೋಡ್ಕೊಂಡು ಬರುವ ಅದೇ ದಾರಿಯಿಂದಾಗಿ ನಾವು ಹೋಗ್ತಿದ್ದೆ. ನೋಡಿ, ತೆಂಗಿನಕಾಯಿಯ ರಾಶಿಗಳೆಷ್ಟು ಬಂದು ಬಿದ್ದಿದೆ ಅಂತ ಹೇಳಿ ನೋಡ್ಬೋದು. ಇದೆಲ್ಲ ಹೊರ ಕಾಣಿಕೆಗೆ ಬಂದಂಥ ತೆಂಗಿನಕಾಯಿ. ನಾವು ಈಗ ಹೊರ ಕಾಣಿಕೆ ಬಂದ ಎದುರು ಕಡೆ ಇದ್ದೇವೆ. ನೋಡು, ಅದರ ಒಳಗಡೆ ಹೋಗುವಂತೇಳಿ. ಕ್ಯಾ ಬೀಜ ನೋಡು, ಚೀನ್ಕಾಯಿ. ನೋಡಿ, ಇದು ಭೋಜನ ಶಾಲೆ ಎಷ್ಟು ದೊಡ್ಡದಾಗಿ ವಿಶಾಲವಾದಂಥ ಜಾಗದಲ್ಲಿ ಮಾಡಿದ್ದಾರೆ. ನೋಡಲಿಕ್ಕೆ ತುಂಬ ಉಂಟು. ನಾವು ಸ್ವಲ್ಪ ನೋಡಿದೆವು, ಯಾಕಂದರೆ ನಡೆದು ಸುಸ್ತಾಯಿತು. ಯಾಕಂದರೆ ಒಳಗಡೆ ಎಲ್ಲ ಫುಲ್ಲು ರಶ್ ಉಂಟಾಗಿ, ಇಲ್ಲಿ ಹೊರಗೆ ಮಾತ್ರ ಅಷ್ಟು ರಶ್ ಇಲ್ಲ. ಮತ್ತು ಇವನಿಗೆ ನಡಿಲಿಕ್ಕೆ ಸಹ ಆಗುವುದಿಲ್ಲ, ಹಠ ಮಾಡ್ತಾನೆ. ಹಾಗಾಗಿ ಸ್ವಲ್ಪ ನೋಡಿ ಹೋಗುವ ಅಂತೇಳಿ. ವೀಕ್ಷಕರೇ, ನೀವು ನೋಡಿ, ನಾವು ಈಗ ಮಧು ದೇವಸ್ಥಾನದ ಎದುರು ಕಡೆ ಇದ್ದೇವೆ. ಇದು ಹೊಸತಾದ ಗೋಪುರ. ನಾವು ಹೋಗ್ತೇವೆ ಅಂತ ಹೇಳಕ್ಕೆ ದ್ವಾರದ ಎದುರಲ್ಲಿದ್ದೇವೆ. ಇಲ್ಲಿಗೆ ಬನ್ನಿ. ನೋಡಿ, ಎಷ್ಟೋ ಜನ ಭಜನೆ ಮಂಡಳಿಯವರು ಬರ್ತಿದ್ದಾರೆ. ಅವರವರ ಊರಿನಿಂದ ಗಂಡಸರು ಮತ್ತು ಹೆಂಗಸರೆಲ್ಲ ಒಟ್ಟಿಗೆ ಪಾದಯಾತ್ರೆ ಮಾಡಿಕೊಂಡು ನೋಡಿ ಒಂದು ತಂಡ ಬರ್ತಾ ಉಂಟು ಇಲ್ಲಿಗೆ. ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮಧೂರು ದೊಡ್ಡಜ್ಜನ ಸನ್ನಿಧಿಗೆ. ಮಧೂರು ಮಹಾಗಣಪತಿ ದೇವಸ್ಥಾನ, ಮಧು ಇಲ್ಲಿಗೆ ಬಂದದ್ದು.
ಹಾಗೆ ಇಲ್ಲ ನೋಡಿಲ್ಲ, ಆಯಿತು ಇನ್ನು ಹೊರಡೋದು. ವೀಕ್ಷಕರೇ, ಆಯಿತು, ನಮ್ಮ ಗಾಡಿಯ ಹತ್ತಿರ ಬರ್ತಾ ಇದ್ದೇವೆ. ನಮ್ಮ ಲಾಗ್ ನಾವೀಗ ಹ್ಯಾಂಡ್ ಮಾಡ್ತಿದ್ದೇವೆ. ನಾನು ಮತ್ತು ಮಹಾನ್ ಮತ್ತು ಅವರೆಲ್ಲ ಇದ್ದೇ ಇದ್ದಾರೆ, ಇನ್ನು ಬರಬೇಕಷ್ಟೇ. ಓಕೆ ವೀಕ್ಷಕರೇ, ವಿಡಿಯೋ ಎಲ್ಲ ಪೂರ್ತಿಯಾಗಿ ನೋಡಿ.